ಇವತ್ತು ಬಹಳ ಒಂದು ನಮಗೆ ಸಂಭ್ರಮದ ದಿನ, ಇಡೀ ಪಾಣಲೆ ಹೆಮ್ಮೆ ಪಡುವಂತಹ ದಿನ. ನಮ್ಮ ಬಹಳ ದುಸ್ಥಿತಿಯಲ್ಲಿದ್ದ ಶಾಲೆ ಇವತ್ತು ಹಂತ ಹಂತವಾಗಿ ಅಭಿವೃದ್ಧಿ ಪಥದತ್ತ ಸಾಗ್ತಾ ಉಂಟು. ಇಲ್ಲಿ ಒಂದು 3 ಹೊಸ ಕೊಠಡಿಗಳು ನಮಗೆ ಈಗ ಮಂಜೂರಾಗಿದೆ. ಅದರ ಒಂದು ಸಾಂಕೇತಿಕವಾದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಈಗ ನಾವೆಲ್ಲ ಸೇರಿ ನೆರವೇರಿಸಿದ್ದೇವೆ. ಅದೇ ರೀತಿ ನಮ್ಮ ಇದು ರಂಗಮಂದಿರ ಅದು ಬಹಳ ಒಂದು ನವೀಕೃತಗೊಂಡಿದೆ. ಅದರ ಒಂದು ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಕೂಡ ಇದರ ಜೊತೆಗೆ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ನಾನು ಬಂದಂತಹ ಅತಿಥಿಗಳನ್ನು ಒಂದೇ ಮಾತಿನಲ್ಲಿ ಹಾರ್ದಿಕವಾಗಿ ಶಾಲಾ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಕ್ರಮವಾಗಿ ಚಂದವಾಗಿ ದೇವರ ದಯೆಯಿಂದ ಆದಷ್ಟು ಬೇಗನೆ ಸಂಪೂರ್ಣ ಆಗಲಿ. ಇಲ್ಲಿ ಕಲಿಯುವಂತಹ ಎಲ್ಲ ಮಕ್ಕಳು ವಿದ್ಯಾಬುದ್ಧಿಯನ್ನು ಉತ್ತಮ ರೀತಿಯಲ್ಲಿ ಕಲಿತು ಅವರು ಅಭಿವೃದ್ಧಿ ಆಗಲಿ, ಸಮಾಜ ಅಭಿವೃದ್ಧಿ ಆಗಲಿ. ಇಲ್ಲಿ ಯಾರು ಈ ಶಾಲೆ ಶಿಕ್ಷಣ ಪಡಿತಾರೋ ಅವರ ಜೀವನ ಅಭಿವೃದ್ಧಿ ಪಥದತ್ತ ಸಾಗಲಿ ಅಂತ ನಾವು ಮೊದಲಾಗಿ ದೇವರಲ್ಲಿ ಬೇಡಿಕೊಳ್ತೇವೆ. ಹಾಗೆ ಶಾಲೆಗೆ ಎಲ್ಲ ಸಹಕಾರವನ್ನು ಎಲ್ಲ ಜನಪ್ರತಿನಿಧಿಗಳು ಕೂಡ ನಮಗೆ ಒದಗಿಸಿದವರೇ ಇದ್ದಾರೆ. ಮಾನ್ಯ ಮಮತಾ ಗಟ್ಟಿಯವರು ಕೂಡ ವಿಶೇಷವಾಗಿ ಅವರ ಒಂದು ಪ್ರಯತ್ನದಲ್ಲಿ ಈ ಒಂದು 3 ಕೊಠಡಿಗಳು ಅವರ ಉಳಿದವರ ಸಹಕಾರ ಪಡ್ಕೊಂಡು ಅವರು ಇಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಎಲ್ರಿಗೂ ಮಾನ್ಯ ಶಾಸಕರು, ನೆಚ್ಚಿನ ಶಾಸಕರು ಮತ್ತು ನಾವು ಸಭಾ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಒಂದೇ ಮಾತನ್ನು ಹೇಳುದಿದ್ರೆ ಬಹಳ ಒಂದು ಚಲನಶೀಲ ಆ್ಯಕ್ಟಿವ್ ಶಾಸಕರು. ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಐವನ್ ಡಿಸೋಜರವರು ಪ್ರಥಮವಾಗಿ ಅವರು ನಮ್ಮ ಶಾಲೆಗೆ ಕೂಡ ಆಗಮಿಸಿದ್ದಾರೆ. ಉಳಿದವರು ಅನೇಕ ಬಾರಿ ಬಂದರೆ ನಿಮಗೆ ವಿಶೇಷವಾದ ಒಂದು ಸ್ವಾಗತವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬಯಸ್ತೇವೆ. ಈ ಒಂದು ಎಲ್ಲರೂ ಸೇರಿ ಈ ಒಂದು ನಮ್ಮ ಅಧ್ಯಾಪಕರದವರು ಮಕ್ಕಳು ಎಲ್ಲರೂ ಇದ್ದೇವೆ. ಇದು ಅವರನ್ನು ಹೃದಯಾಂತರಾಳದಿಂದ ಸ್ವಾಗತಿಸ್ತಾ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ತೆಂಗಿನಕಾಯಿ ಒಡೆಯುವುದರ ಮೂಲಕ ಮತ್ತು ಪಿಕ್ಕಾಸಿನಲ್ಲಿ ಒಂದು ಭೂಮಿಗೆ ಸಾಂಕೇತಿಕವಾಗಿ ಅಗೆಯುವುದರ ಮೂಲಕ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ನಾನು ಎಲ್ಲ ಅತಿಥಿಗಳಲ್ಲಿ ಶಾಲಾ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ. ನವೀಕೃತ ರಂಗಮಂದಿರವನ್ನು ಸಾಂಕೇತಿಕವಾಗಿ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಸದಸ್ಯರು, ಎಲ್ಲ ನಮ್ಮ ಅಧಿಕಾರಿ ವರ್ಗದವರು, ಇಲಾಖೆಯವರು, ಎಲ್ಲ ಜನಪ್ರತಿನಿಧಿಗಳು, ಊರ ಗಣ್ಯರು, ಮುಖಂಡರು ಇವರ ಸರ್ವರ ಸಮ್ಮುಖದಲ್ಲಿ ಇದನ್ನು ತರಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತ ವಿನಂತಿ ಮಾಡ್ತಾ ನನ್ನ ಜಗದೀಶ ಮಾನ್ಯ ಉದ್ಘಾಟನೆ ಮಾಡಲಿಕ್ಕೆ
ನೆಂಬೆವಾಣಿಗೆ ಕಲಿತೆಮ್ಮ ಶಾಲೆಗೆ ಗುರುದೇವರ ಅಡಿದಾವರೆಗಳಿಗೆ ಶರಣೆಂಬೆವಾಣಿಗೆ ಇದು ನಮ್ಮ ಜ್ಞಾನ ನಿಲಯ ಕಣ್ತೆರೆದು ನೋಡು ಗೆಳೆಯ ಇದು ನಮ್ಮ ಜ್ಞಾನ ನಿಲಯ ಕಣ್ತೆರೆದು ನೋಡು ಗೆಳೆಯ ನಾವೆಲ್ಲರೂ ಚಿರಋಣಿಗಳು ಈ ಜ್ಞಾನ ಕೇಂದ್ರಕ್ಕೆ ಸುಜ್ಞಾನ ಜ್ಯೋತಿಗೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ STMCಯ ಅಧ್ಯಕ್ಷೆ ಶ್ರೀಮತಿ ಫಾತಿಮಾ ಜೋಹರ ಇವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಅಂತ ನಮಗೆ ಒಂದು ಭಾಗ್ಯ. ಯಾಕೆಂತ ಹೇಳಿದ್ರೆ ಯುಟಿಕಾದರಿಗೆ ಸಮುದ್ರವೇ ಸಾಟಿ ಎಂಬಂತೆ ಯುಟಿಕಾದರ ವ್ಯಕ್ತಿತ್ವಕ್ಕೆ ಯುಟಿಕಾದರವರೇ ಸಾಟಿ. ಅವರು ಅಜಾತ ಶತ್ರು. ಯಾಕೆಂತ ಹೇಳಿದರೆ ಕೆಲವೊಮ್ಮೆ ರಾಜಕೀಯದಲ್ಲಿ ಪಾರ್ಟಿಗಳು ಒಂದಿದೆ, ಇನ್ನೊಂದಿರ್ತದೆ. ಇನ್ನೊಂದು ಪಾರ್ಟಿಯವರು ಕೂಡ ಇವರನ್ನು ಸಂಪೂರ್ಣವಾಗಿ ಮೆಚ್ಚುವಂತಹ ವ್ಯಕ್ತಿತ್ವ. ಇಂಥವರು ನಮ್ಮ ಶಾಲಾ ಏರಿಕೆ ಶಾಸಕರಾಗಿ ದೊರಕಿರುವುದು ನಮ್ಮೆಲ್ಲರ ಭಾಗ್ಯ. ಇವರು ಈ ಹಿಂದೆ ಕೂಡ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ, ಹಾಗೆ ನಗರಾಭಿವೃದ್ಧಿ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹಳ ಜನಮೆಚ್ಚಿದ ಕಾರ್ಯವನ್ನು ಮಾಡಿದವರಿದ್ದಾರೆ. ನಾನು ನಮ್ಮ ಇಡೀ ಶಾಲೆಯ ಪರವಾಗಿ ಅವರನ್ನು ಹೃದಯಾಂತರದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಶಃ ಆ ಕಾಲದಲ್ಲಿ ಶಾಲೆಗೆ ಜಾಗವನ್ನು ದಾನ ನೀಡಿ ಬಹಳ ಒಂದು ಉತ್ತಮವಾದ ಕಟ್ಟಡ. ನೀವು ಅದರ ಒಳಗೆ ಹೋಗಿ ನೋಡಿ, ಅದರ ಮೋಪುಗಳೆಲ್ಲ, ಮರದ ಮೋಪುಗಳೆಲ್ಲ ಇಷ್ಟಿತ್ತು. ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ದೇವಸ್ಥಾನವನ್ನು ಯಾವ ರೀತಿ ಕಟ್ತಾ ಇದ್ರು ಅದೇ ಶ್ರದ್ಧಾ ಭಕ್ತಿಯಲ್ಲಿ ಅವರು ಶಾಲೆಯನ್ನು ಕಟ್ಟಿದ್ದಾರೆ. ನಮಗೆ ಬೇಸರ ಅಂತ ಹೇಳಿದ್ರೆ ಅಂತ ಶಾಲೆ ಹೋಗ್ತದಲ್ವಾ ಅಂತ ಇಲ್ಲಿ ಓಲ್ಡ್ ಸ್ಟೂಡೆಂಟ್ಗಳು ಬರುದು ನೋಡುದು, ಮಾಸ್ಟರ್ ಶಾಲೆ ದೆಪ್ಪುವರ ಅಂತ ನಮ್ಮ ಹತ್ರ ಕೇಳುದು. ಅಂದ್ರೆ ಅವರಿಗೆ ಮನಸ್ಸಿಗೆ ಅವರು ಕಟ್ಟ ಶಾಲೆ, ಅವರಿಗೆ ಅಷ್ಟು ಭಾವನೆಗಳಿದೆ, ಆ ಶಾಲೆಗೆ ನಿಕಟ ಸಂಬಂಧ ಇದೆ. ಹಾಗೆ ಕೆಲವರು ಬಹಳ ಬೇಸರದಲ್ಲಿ ಹೇಳಿದ್ದುಂಟು, ಮಾಸ್ಟರ್ ಈಗಿನ ಶಾಲೆ ದೆಪ್ಪುವರ ಅಂತ. ಅವರು ನಮ್ಮ ಹತ್ರ ಉಂಟಲ್ಲ, ಮನಸ್ಸಿಗೆ ಬೇಜಾರಾಗ್ತದೆ ಅವರು ಹಾಗೆ ಹೇಳುವಾಗ. ಅಂತ ಶಾಲೆ ಬದಲು ಸುಭದ್ರವಾದ ಕಟ್ಟಡ ನಡೀಲಿಕ್ಕೆ ಇದೆ. ಈ ಹಿಂದೆ ಬಹಳ ದುಸ್ಥಿತಿಯಲ್ಲಿ ಇತ್ತು, ನಮ್ಗೆ ಗೊತ್ತುಂಟು, ಏನಿಲ್ಲ ಪಾಣೆಯ ಶಾಲೆ ಅಂತ ಹೇಳಿದ್ರೆ ಆ ಥರ. ಮತ್ತೆ ಈ ಒಂದು ಕಾರ್ಯಕ್ರಮ ನಾವು ಅತಿಥಿಗಳಿಗೆ ತುರ್ತಾಗಿ ತೆರಳಬೇಕಿರುವುದರಿಂದ ಅನೇಕ ವಿಷಯಗಳನ್ನು ಹೇಳಲಿಕ್ಕೆ ಉಂಟು. ಆದರೂ ಅದನ್ನು ಮುಂದೆ ಸಂದರ್ಭ ಬಂದಾಗ ನಾವು ಹೇಳ್ತೇವೆ. ಈಗ ನಮ್ಮ ಇದರ ಜೊತೆಗೆ ನಾವು ಒಂದು ಸಣ್ಣ ಗುರುತಿಸುವಿಕೆ ಉಂಟು. ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪ್ರತೀಕ್ಷಾ ಎಂಬವಳು ಕನ್ನಡ ಮಾಧ್ಯಮ ಶಾಲೆಯಲ್ಲಿ 8ನೇ ತನಕ ಇಲ್ಲಿ ಕಲಿತು ಇನ್ನೊಂದು ಸರ್ಕಾರಿ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿ ಅಲ್ಲಿ ಇಂಗ್ಲಿಷ್ ಮೀಡಿಯಂಲಿ 10ನೇ ಕ್ಲಾಸ್ನಲ್ಲಿ ರ್ಯಾಂಕ್ ಗಳಿಸಿದ್ದಾಳೆ. ಇವಳು ಟಾಪ್. ಇದು ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಬಹಳ ಉತ್ತಮವಾದ ಸಾಧನೆ. ನಾವು ದಯವಿಟ್ಟು ಎಲ್ಲರೂ ಒಂದೇ ನಿಮಿಷ ಪುರ್ಸೊತ್ತು ಮಾಡಿಕೊಂಡು ಮಕ್ಕಳ ಮನಸ್ಸುಳ್ಳವರು ಅವರು ಮತ್ತು ಅವರ ತಂಡ ನಮ್ಮ ಪಜೀರ್ ಪಂಚಾಯತಿನ ಅಧ್ಯಕ್ಷಗಿರಿಯಲ್ಲಿ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಶಾಲೆಗೆ ಅನೇಕ ವ್ಯವಸ್ಥೆಗಳನ್ನು ಮಾಡಿಸಿಕೊಟ್ಟಿದ್ದಾರೆ. ಪ್ರೀತಿಪೂರ್ವಕವಾಗಿ ನಿಮಗೆ ನಾವೊಂದು ಶಾಲು ಹಾಕಿ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ. 99 ಮಕ್ಕಳಿದ್ರು, ಅವರು ಶಾಲೆಗೆ ಬಂದ್ರು. ಮಾಸ್ಟ್ರೇ ಮಕ್ಕಳು ಎಷ್ಟಿದ್ದಾರೆ ಅಂತ ಕೇಳಿದ್ರು. ನಾನು ಹೇಳಿದೆ ನಿಮ್ಮನ್ನು ಸೇರಿಸಿ 100 ಅಂತ. 99 ಮಕ್ಕಳು, ಇವರನ್ನು ಸೇರಿಸಿದ್ರೆ 100. ಶಾಲೆಗೆ ಬಂದು ಇವರು ಕೂಡ ಮಕ್ಕಳ ಹಾಗೆ, ಮಕ್ಕಳ ಆಟಿಕೆ ಮತ್ತು ಅವರ ಮನಸ್ಸು ಕೂಡ ಹಾಗೆ. ನೋಡಿ ಈಗ ಸಮರ್ಥನೆ ಏನು ಅಂತ ಹೇಳಿದ್ರೆ, ಆ ಮಗುವನ್ನು ಇಷ್ಟು ಬಿಸಿ ಇದ್ದಾರೆ, ಎಲ್ಲರೂ ಮಾತಾಡ್ಲಿಕ್ಕೆ ಇದ್ದಾರೆ, ಮಗುವನ್ನು ಕರೆದು 2 ಮಾತಾಡಿಸಿ ನನಗೆ ಸೂಚನೆ ಕೊಟ್ಟರು. ಧನ್ಯ ಹುಡುಗಿ 2 ಮಾತಾಡಬೇಕು ಅಂತ ಅವರ ಪರ ವಿನಂತಿ ಮಾಡ್ತೇನೆ. ನನಗೆ ಸನ್ಮಾನಿಸಿದ ನಮ್ಮ ಶಾಲಾ ಶಿಕ್ಷಕರಿಗೆ ನಾನು ಧನ್ಯವಾದವನ್ನು ಹೇಳಲು ಇಷ್ಟಪಡುತ್ತೇನೆ. ಈ ಶಾಲೆಯಲ್ಲಿ ನಾನು 1ರಿಂದ 8ನೇ ತರಗತಿಯ ತನಕ ವಿದ್ಯಾಭ್ಯಾಸ ಮಾಡಿದ್ದೇನೆ. ಎಲ್ಲ ಶಿಕ್ಷಕರು ನಮಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಿದ್ದರು.
ನನ್ನ ಪ್ರಯತ್ನ ಮತ್ತು ನಮ್ಮ ಗುರುಗಳ ಮಾರ್ಗದರ್ಶನದಿಂದ ನನಗೆ ಈ ವೇದಿಕೆ ಏರಲು ಸಾಧ್ಯವಾಯಿತು. ನಾನು ಕಲಿತ ಶಾಲೆಯಲ್ಲಿ ನನ್ನನ್ನು ಗುರುತಿಸುವುದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತಿದೆ. ಧನ್ಯವಾದಗಳು. ಒಂದು ರಿಕ್ಷಾದವರು ಕೂಡ ಬರಲಿಕ್ಕೆ ಅಸಾಧ್ಯವಾದಂಥ ಈ ಜಾಗಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 60 ವರ್ಷದ ಇತಿಹಾಸಕ್ಕೆ ಬೇಕಾಗುವಷ್ಟು ಸುಭದ್ರವಾದ ರಸ್ತೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದು ಕೂಡ ಕಾಂಕ್ರೀಟ್ ರಸ್ತೆ. ಅದು ಜನಮಾನಸದಲ್ಲಿ ಸಿಗುವಂತ ಒಂದು ವಿಚಾರ. ಇಂದಿನ ಈ ಸಮಾರಂಭದ ಗೌರವಾನ್ವಿತ ಶಾಸಕರಾದಂಥ ಉtkhader ಸಾಹೇಬರೇ, ಹಾಗೆಯೇ ನನ್ನ ಆತ್ಮೀಯ ಮಿತ್ರರು, ಕಾಲೇಜಿನ ದಿವಸದಿಂದಲೂ ಕೂಡ ನನ್ನೊಂದು ಆತ್ಮೀಯ ಮಿತ್ರರಾದಂಥ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಯವರನ ಅವರೇ, ಈ ಭಾಗದ ಹೆಮ್ಮೆಯ ಸುಪುತ್ರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿ. ಈ ಸಲದ ಜಿಲ್ಲಾ ಪಂಚಾಯತ್ ಸದಸ್ಯರು ಇಲ್ಲದಿದ್ರೆ ಈ ಶಾಲೆಗೆ ಒಂದು ಕೂಡ ಮಕ್ಕಳು ಬರುವಂತ ಪರಿಸ್ಥಿತಿ ಇರಲಿಲ್ಲ. ನಾವು ಕೊಟ್ಟಂತ ವಾಗ್ದಾನಕ್ಕೆ, ನಾವು ಕೊಟ್ಟಂತ ಮಾತಿಗೆ ಸನ್ಮಾನ್ಯ ಶ್ರೀಮತಿ ಮಮತಾ ಗಟ್ಟಿ ಅವರು ಬಹಳಷ್ಟು ಬೆಲೆಯನ್ನು ಕೊಟ್ಟು ಈ ಶಾಲೆಗೆ ಬೇಕಾದಂತ ಎಲ್ಲ ಅನುದಾನವನ್ನು ಒದಗಿಸಿಕೊಟ್ಟು ಈ ಶಾಲೆಗೆ ಇವತ್ತು 2 ರೂಮ್ ಆಗದಿದ್ರೆ 2-3 ರೂಮ್ ಆಗದಿದ್ರೆ ಮುಂದಿನ ದಿನ ಸ್ಕೂಲ್ ಅನ್ನು ನಡೆಸಲಿಕ್ಕೆ ಕೂಡ ಕಷ್ಟ. ಅದರಲ್ಲಿ ಮಳೆಗಾಲದಲ್ಲಿ ಕೂತ್ಕೊಳ್ಳಿಸುವಂತ ಪರಿಸ್ಥಿತಿ ಅದು ಬಹಳಷ್ಟು ಕಷ್ಟದ ಪರಿಸ್ಥಿತಿ. ಆದ್ರಿಂದ ಮಾನ್ಯ ಶ್ರೀಮತಿ ಮಮತಾ ಗಟ್ಟಿ ಅವರಿಗೆ ನಾನು ಈ ಭಾಗದ ಎಲ್ಲ ಪೋಷಕರ ಪರವಾಗಿ, ವೇದಿಕೆಯಲ್ಲಿದ್ದವರ ಪರವಾಗಿ, ಈ ಭಾಗದ ಎಲ್ಲ ಮಕ್ಕಳ ಪರವಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಶಾಲೆಗೆ ಒಂದು ರೀತಿಯ ಚೊಕ್ಕದಾದಂತ ಶಿಕ್ಷಕರು, 6 ಮಂದಿ ಶಿಕ್ಷಕರು ಕೂಡ ತುಂಬಾ ಎಲಿಜಿಬಲ್, ಒಳ್ಳೆಯವರು. ಅದಕ್ಕೆ ಈ 4 ಟೀಚರಿಗೆ 2 ಮಾಸ್ಟರ್ ಅವರು, 2 ಮಾಸ್ಟರ್, ಅದರಲ್ಲಿ ರಾಮಕೃಷ್ಣ ಮಾಸ್ಟರ್ ಈಗ ಇವರು ಮಾಡಿದ್ರಲ್ಲ, MC ಮಾಡಿದ್ರಲ್ಲ, ಅವರು ಈ ಶಾಲೆಯ ಗುರಿಕಾರರು. ಈ ಶಾಲೆಗೆ ಅವರು ಗುರಿಕಾರರು. ಯಾಕೆಂತ ಹೇಳಿದ್ರೆ ಎಲ್ಲಾ ಟೀಚರ್ಸ್ನವರನ್ನು ಪಡಿಲ್ನಿಂದ ಅವರ ಕಾರಲ್ಲಿ ಕರ್ಕೊಂಡು ಬರೋದು ಮತ್ತೆ ಕರ್ಕೊಂಡು ಹೋಗುದು. ಶಾಲೆ ಎಲ್ಲ ಕೆಲಸವನ್ನು ಅವರು ಯಥಾವತ್ತಾಗಿ ಮಾಡ್ತಾ ಬಂದಿದ್ದಾರೆ. 6 ವರ್ಷಕ್ಕೆ ಮೊದಲು ಆ ಮಾಸ್ಟರ್ಗೆ ಒಂದು ಟ್ರಾನ್ಸ್ಫರ್ ಬಂತು ಸರ್. ಆ ಹೊತ್ತಿನಲ್ಲಿ ನಮ್ಮ ಶಾಸಕರು ಪ್ರಥಮವಾಗಿ ಸಚಿವರಾಗಿ ಬಂದದ್ದು. ಅದೇ ದಿನ ನಮ್ಮ ಅರ್ಕನ ಮಸೀದಿಗೆ ಬಂದ್ರು. ಅಲ್ಲಿ ನಾನು ನನ್ನ ತಂದೆ ಫೋನ್ ಮಾಡಿ ಹೇಳಿದ್ರು, ಆ ಮಾಸ್ಟರ್ನ ಇಲ್ಲಿ ಬಿಟ್ರೆ ಯಾರನ್ನ ಉಂತಾವಡ ಅಂತ ಹೇಳಿದ್ರು. ಅದಕ್ಕೆ ನಾನು ಅವರನ್ನು ಕರ್ಕೊಂಡು, ಮೊಹಮ್ಮದ್ ಎಲ್ಲ ನಾವೆಲ್ಲ ಯೂಸುಫ್ ಅವರೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಇವರನ್ನು ಇಲ್ಲೇ ನಿಲ್ಲಿಸ್ಬೇಕಂತ ಆವತ್ತೇ ತಾಕೀತು ಮಾಡಿದ್ರು. ಈಗಲೇ ನೀವು ಪೆನ್ ತಕೊಳ್ಳಿ, ಈಗ ಬರೆದ್ಬೇಡಿ ಅಂತ ಹೇಳಿದ್ರು ಸನ್ಮಾನ್ಯ ಶಾಸಕರು. ಆವತ್ತಿನ ಇಂದಿನವರೆಗೆ ಈ ಮಾಸ್ಟರು ಇಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರ ದಂಪತಿ ಕೂಡ ಇದ್ದಾರೆ. ಒಟ್ಟಿನಲ್ಲಿ ಈ ಶಾಲೆ ಅತ್ಯುತ್ತಮವಾದ ಈ ಪರಿಸ್ಥಿತಿಗೆ ಬರಬೇಕಾದ್ರೆ ಕಾರಣ ಈ ಶಿಕ್ಷಕ ವೃಂದ. ಈ ಟೀಚರ್ಸ್ 4 ಮಂದಿ ಟೀಚರ್ಸ್ ಇದ್ದಾರೆ. ಅವರು ಕೂಡ ಒಳ್ಳೆಯ ಶಿಕ್ಷಕರು, ಮಕ್ಕಳ ಮೇಲೆ ಅಭಿಮಾನ ಇದ್ದು, ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ರಾಜ್ಯಕ್ಕೆ ಒಳಗಾಗದೆ, ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಅವರು ಒಟ್ಟಾಗಿ ಈ ಶಾಲೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಅವರು ಕೂಡ ಕಾರಣಕರ್ತರು. ಆದ್ರಿಂದ ಈ ಭಾಗದ ಪೋಷಕರು, ನಾವು ಎಲ್ಲರೂ ಧನ್ಯರು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ರಿಂದ ನಮ್ಮ ಪಾನೆಲ ಅಂತ ಹೇಳಿದ್ರೆ ಮೊದಲು ಯಾರಿಗೆ ಬೇಕಾದ KM ಇಬ್ರಾಹಿಂ ಇರುವಾಗ ಖಾಲಿ ಒಂದು ರಸ್ತೆ ಆಗಿತ್ತು. ತದನಂತರ ಶಾಸಕರಾದ ನಂತರ ಪಡಿಲಿಂದ ಗ್ರಾಮ ಚೌಡಿವರೆಗೆ ಅದು ಹಂತವಾಗಿ ನಮ್ಮ ಗ್ರಾಮ ನಮ್ಮ ರಸ್ತೆ ಮಾಡಿ ಇವತ್ತು ಬಹಳಷ್ಟು ಒಂದು ಅಚ್ಚುಕಟ್ಟಾದ ರಸ್ತೆಯನ್ನು, ಅದರಲ್ಲಿ ಕೂಡ ಈ ಸಲ ಒಂದು ಟರ್ನ್ ಇತ್ತು ಭರತರಾಜ್ ಶೆಟ್ಟಿ ಅವರ ಮನೆಯ ಪಕ್ಕದಲ್ಲಿ, ಅದನ್ನು ಕೂಡ ಸ್ಟ್ರೈಟ್ ಮಾಡಿ ಬಹಳಷ್ಟು ಭವಿಷ್ಯದಲ್ಲಿ ಬಸ್ ಹೋಗುವಂತ ಒಂದು ರಸ್ತೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ತಮಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಶಾಸಕರು, ಜಿಲ್ಲಾ ಪಂಚಾಯತ್ ಎಲ್ಲ ಈ ಭಾಗದ ಸದಸ್ಯರು ಬಹಳ ಒಳ್ಳೆಯ ಕೆಲಸವನ್ನು ಮಾಡುವಂತ ವ್ಯಕ್ತಿಗಳು. ಆದ್ರಿಂದ ಈ ಎಲ್ಲ ಈ ಜಾತಿ ಧರ್ಮದವರು ನಾವು ಎಲ್ಲ ಮಾಸ್ಟರ್ ಹೇಳಿದಾಗೆ ಒಟ್ಟಾಗಿದ್ದು ಈ ಶಾಲೆಯ
ಇದಕ್ಕೆ ನಾವೆಲ್ಲ ಶ್ರಮವಹಿಸಿ, ಅದು ಕೂಡ 2 ಸಂಘ ಇದೆ, ಒಂದು ಯುವಕ ಮಂಡಲ ಮತ್ತು ನಮ್ಮನ ಹಾಲು ಉತ್ಪಾದಕರ ಸಂಘ ಮತ್ತು ಒಂದು ಯಂಗ್ ಮೆನ್ಸ್. ಇದು ಸರಿ, ಯಂಗ್ ಮೆನ್ಸ್ ಯಾವಾಗಲೂ ಕೂಡ ಶಾಲೆಯ ಆರಂಭದ ಹೊತ್ತಿನಲ್ಲಿ ಈ ಮಕ್ಕಳಿಗೆಲ್ಲ ಪುಸ್ತಕ ಕೊಡುವಂತ ಒಂದು ಪರಿಪಾಠ ಇತ್ತು. ಈ ಸಂದರ್ಭದಲ್ಲಿ ಆಗ್ಲಿಲ್ಲ. ಇಲ್ಲದಿದ್ರೆ ಪಾನಲದ ಎಲ್ಲ ಯುವಕರು ಮಕ್ಕಳಿಗೆ ಪುಸ್ತಕವನ್ನು ಕೊಡುವಂತ ಒಂದು ಪರಿಪಾಠವನ್ನು ಇಟ್ಟಿದ್ದಾರೆ. ಅದು ಶಾಲೆ ಒಳ್ಳೆಯ ಶಾಲೆ ಆಗ್ಬೇಕು. ಈ ಶಾಲೆಗೆ ಸರ್ ಮುಂದಿನ ವರ್ಷ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಭಾಗದ ಬಡವರ ಮಧ್ಯಮ ವರ್ಗದ ಮಕ್ಕಳಿಗೆ ತಾವು ಸಹಕಾರಿ ಆಗ್ಬೇಕು. ಇದು ಮುಂದೊಂದು ದಿನ ನಿಮ್ಗೆ ವರದಾನವಾಗ್ತದೆ. ಯೂಸುಫ್ರವರು ಹೇಳ್ತಾ ಇದ್ದಾರೆ, ಅದು ಕೂಡ ಅವ್ರು ಹೇಳುದು, ಯೂಸುಫ್ರವರು ಹೇಳುದು ತಪ್ಪಲ್ಲ. ಹಿಂದೆ ಈ ರೂಟ್ಗೆ 1-2 ಬಸ್ಸು ಅಗತ್ಯತೆ ಇದೆ. ಯಾಕೆಂದ್ರೆ ಈ ಕಾಲೇಜಿಂದ ಇಲ್ಲಿಂದ ಮಕ್ಕಳು ಒಂದು 50ರಿಂದ 100 ಮಕ್ಕಳು ನಡ್ಕೊಂಡು ಹೋಗ್ತಾರೆ, ಮಧ್ಯಮ ವರ್ಗ, ವಯಸ್ಸಾದ ಹುಡುಗಿಯರು, ಈ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗುವವರು, ಇವ್ರಿಗೆಲ್ಲ ಒಂದು ಅಗತ್ಯತೆ ಇದೆ. ತಾವು ದಯವಿಟ್ಟು ಮುಂದೊಂದು ದಿನ ಇದನ್ನು ಗಮನದಲ್ಲಿ ಇಟ್ಕೊಂಡು ಮುಂದೊಂದು ದಿನ ನೀವು 2 ಬಸ್ಸನ್ನಾದ್ರೂ ಸರ್ಕಾರಿ ಬಸ್ಸನ್ನು ಹಾಕುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಸಮಾರಂಭಕ್ಕೆ ಆಹ್ವಾನವನ್ನು ನೀಡಿದ್ರು. ಇಲ್ಲಿ ಬಂದ ಮೇಲೆ ಅಂತೂ ನನಗೆ ಅತ್ಯಂತ ಸಂತೋಷ ಆಗಿದೆ. ಭರಶೆಟ್ರೆ, ನಾನು ಭರಶೆಟ್ರು ಬಹಳ ದೋಸ್ತು, ಸುಮಾರು ವರ್ಷದ್ದು. ಈ ಒಂದು ಭಾಗದಲ್ಲಿ ಇಂಥ ಒಂದು ಶಾಲೆ 1 ಎಕರೆ ಜಾಗದಲ್ಲಿ ಹಿರಿಯರು ದಾನ ಮಾಡಿ ಈ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು 67 ವರ್ಷಗಳಿಂದ ಶಾಲೆ ನಡೆಸಿ ಅನೇಕ ವಿದ್ಯಾರ್ಥಿಗಳು ಕಲಿತು ತಮ್ಮ ಜೀವನದ ಭವಿಷ್ಯವನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಮತ್ತು ಮಾಸ್ಟರ್ ಹೇಳಿದಾಗ ನನಗೆ ಇಂಥ ಮಾಸ್ಟ್ರು 10 ಜನ ಮಾಸ್ಟರ್ ಇದ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಉದ್ಧಾರ ಆಗಿಬಿಡ್ತದೆ, ಎಲ್ಲ ಸರ್ಕಾರಿ ಶಾಲೆ ಕಂಪೌಂಡ್ ಹಾಲ್ ಆಗ್ತದೆ. ಈ ಮಾಸ್ಟ್ರು ಒಳ್ಳೆ ಕನೆಕ್ಟ್ ಮಾಡ್ತಾರೆ. ನನಗೆ ಒಂದಿಂಥ ಮಾಸ್ಟ್ರು ಕೊಡಿ ನಮ್ಮೂರಿಗೆ, ಮಾಸ್ಟರ್ ಅವರನ್ನು ನೀವು ಟ್ರಾನ್ಸ್ಫರ್ ಮಾಡಲಿಕ್ಕೂ ಬಿಡೋದಿಲ್ಲ. ಹೌದು, ಎಷ್ಟು ಚೆನ್ನಾಗಿ ಎಲ್ಲರನ್ನ ಇಟ್ಟುಕೊಂಡಿದ್ದಾರೆ ಅಂದರೆ, ಬಹುಶಃ ಇಷ್ಟು ಒಳ್ಳೆಯ ಸೌಹಾರ್ದತೆ, ಇಷ್ಟು ಒಳ್ಳೆಯ ಅವರ ರಿಸೆಪ್ಷನ್, ಅವರು ಬಂದಾಗ ಅವರು ಸ್ವಾಗತಿಸಿ ಮಾತಾಡಿದಂಥ ರೀತಿಯಿಂದಲೇ ಬಹುಶಃ ಈ ಶಾಲೆಯ ಅಭಿವೃದ್ಧಿಗೆ ಒಂದು ಕಾರಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾವಾಗಲೂ ಒಂದು ಶಾಲೆಯಲ್ಲಿ ನಾಯಕತ್ವ ಇರಬೇಕು. ನಾಯಕತ್ವ ಸರಿ ಇದ್ರೆ ಎಲ್ಲವೂ ಸರಿ ಹೋಗ್ತದೆ. ಅಥವಾ ಗಾಜ ಅವರು ಹೇಳಿದರು, ಈ ಭಾಗದಲ್ಲಿ ಕುಗ್ರಾಮ ಇತ್ತು, ರಸ್ತೆಗಳಿರಲಿಲ್ಲ. ಉಟ್ಖಾದರ್ ಅವರು ಶಾಸಕರಾದ ಮೇಲೆ ಕಾಂಕ್ರೀಟ್ ರಸ್ತೆ ಆಯಿತು, ಶಾಲೆಗೆ ಬರಲಿಕ್ಕೆ ಆಯಿತು. ಈಗ ಬೇಡಿಕೆ ಇಟ್ಟಿದ್ದಾರೆ, ಒಂದು ಬಸ್ಸುಗಳನ್ನು ಒದಗಿಸಿಕೊಡಿ ಅಂತ. ಅದು ಅವರಿಗೆ ದೊಡ್ಡ ಕೆಲಸ ಅಲ್ಲ. ಖಾದರ್ ಅವರಿಗೆ ಖಂಡಿತವಾಗಿ ಮನಸ್ಸಲ್ಲಿ ಅವರು ಎಣಿಸಿರ್ಬೋದು ಈ ಭಾಗಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಒದಗಿಸಿಕೊಡುವಂಥದ್ದು. ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿ ಇಷ್ಟು ಕೆಲಸಗಳು ಮಾಡಲಿಕ್ಕೆ ಆಗುವುದಂತಾದರೆ ಬಹುಶಃ ಮಾಸ್ಟರ್ ಹೇಳಿದರು, ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಕೂಡ ಅಷ್ಟು ಮಾಡಿದ್ದೇ ಆಗಿದ್ರೆ ನಮ್ಗೇನು ತೊಂದರೆ ಇರಲಿಕ್ಕಿಲ್ಲ ಅಂತ. ಹಾಗಾಗಿ ಈ ಜಿಲ್ಲಾ ಪಂಚಾಯತ್ ಅವರು ಅಧ್ಯಕ್ಷಿಣಿಯಾಗಿ ಕೆಲಸ ಮಾಡಿದವರು, ಅವರಿಗೆ ಅನುಭವ ಇದೆ ಮತ್ತು ಜನಪರವಾದ ಚಿಂತನೆ ಇದೆ ಮಮತಾ ಗಟ್ಟಿ ಅವರಿಗೆ. ಹಾಗಾಗಿ ಅವರ ಚಿಂತನೆಯ ಮೂಲಕ 3 ಕೊಠಡಿಗಳು ಇವತ್ತು ಇಲ್ಲಿ ಒದಗಿಸಿ ಬಂದಿದೆ. ಜೊತೆಯಲ್ಲಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಆಗಿದೆ. ಶಾಲೆಯಿಂದ ಕಲಿತಂಥ ಮಕ್ಕಳು ಬೇರೆ ಶಾಲೆಗೆ ಹೋಗಿ ರ್ಯಾಂಕನ್ನು ಗಳಿಸಿದ್ದಾರೆ ಅಂತ ಹೇಳೋದು ಕೂಡ ನಮಗೆ ಒಂದು ಹೆಮ್ಮೆ ಮತ್ತು ಗರಿ ಅಂತ ಹೇಳುವಂಥದ್ದು ಹೇಳಬೇಕಾಗತ್ತೆ. ಆಂಗ್ಲ ಮಾಧ್ಯಮ ಶಾಲೆ ಮಾಡುವ ಮೂಲಕ ಬಹುಶಃ ಉಟ್ಖಾದರ್ ಮನಸ್ಸಿಗೆ ಈಗಾಗಲೇ ಬಂದಿರ್ಬೋದು. ಕಳೆದ ಸಲ 5 ಶಾಲೆಗಳು ಕೊಟ್ಟದ್ದು ಬೇರೆ ಬೇರೆ ಭಾಗಗಳಿಗೆ ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವುದು ಎಲ್ಲಿ ಅಂತ ಹೇಳಿದರೆ, ಎಲ್ಲಿ ಯಾರು ಹೋಗದ ಪರಿಸ್ಥಿತಿಯಲ್ಲಿದ್ದಾರೆ ಮಕ್ಕಳು, ಆ ಭಾಗದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟರೆ ಇಲ್ಲಿ 600 ಮಕ್ಕಳು ಬಂದರೆ ಬಹುಶಃ ನಮ್ಮ ರಾಜ್ಯದ ಚಿಂತನೆ ಇದೆ. ಎಲ್ರಿಗೂ ಆಂಗ್ಲ ಮಾಧ್ಯಮದಲ್ಲಿ ಕೂಡ ಕಲಿಸಬೇಕು. ಮಾಧ್ಯಮ ಅವರಿಗೆ ಅಡ್ಡಿ ಆಗಬಾರದು. ಯಾವುದೇ ಮಾಧ್ಯಮದಲ್ಲಿ ಓದಿದ್ರು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾಧ್ಯಮಕ್ಕೆ ಯಾರೂ ರೆಸ್ಟ್ರಿಕ್ಟ್ ಮಾಡಬಾರ್ದು. ಆಂಗ್ಲ ಮಾಧ್ಯಮದಲ್ಲಿ ಓದಲಿ, ಕನ್ನಡ ಮಾಧ್ಯಮದಲ್ಲಿ ಓದಲಿ, ಅದು ಅವರ ಇಚ್ಛೆಗೆ ಬಿಡಬೇಕು ಅಂತ. ಹಾಗಾಗಿ ಖಂಡಿತವಾಗಿ ಈ ಭಾಗಕ್ಕೂ ಒಂದು ಆಂಗ್ಲ ಮಾಧ್ಯಮ ಶಾಲೆ ಬರಲಿ ಮತ್ತು ಆ ಮೂಲಕ ಅಭಿವೃದ್ಧಿ ಆಗಲಿ ಅಂತೇಳಿ ಘೋಷಣೆ ಹೇಳಿ ನಾನು ಶುಭವನ್ನು ಕೋರಿ, ನಾನೇನು ಕೊಡಬೇಕು ಏನು ಕೊಡಬಾರ್ದು ನನ್ನ ಕೈಯಲ್ಲಿ ಈಗ ಕೊಡುವಂಥ ಪರಿಸ್ಥಿತಿ ಇಲ್ಲ. ಬಂದಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ನಾನು ಈ ಶಾಲೆಗೆ ನನ್ನ ಮನಸ್ಸಿನಲ್ಲಿ ನೆನಪಿಟ್ಟು ಯಾವಾಗಲಾದ್ರೂ ನಮಗೆ ಅಧಿಕಾರ ಸಿಕ್ಕಿದಾಗ ಖಂಡಿತವಾಗಿ ಈ ಶಾಲೆಯ ಅಭಿವೃದ್ಧಿಗೆ ನಾನು ಪಣದೊಡ್ತೇನೆ. ಖಂಡಿತವಾಗಿ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಭಿವೃದ್ಧಿಗೆ ನನ್ನ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ ನನಗೆ ನಿಮ್ಗೆಲ್ರಿಗೂ ವಂದಿಸಿ, ಶಾಲೆಯ ಚಟುವಟಿಕೆಗಳು ನನಗೆ ತುಂಬ ಸಂತೋಷವಾಗಿದೆ, ಮೆಚ್ಚಿದ್ದೇನೆ. ಸುಮಾರು ಖಾದರ್ ಅವರದ್ದು ಕಾರ್ಯಕ್ರಮ 10:30 ಅಂದರೆ 12:30 ಬರೋದು, ಇಲ್ಲಿ ಸ್ವಲ್ಪ ಬೇಗ ಬಂದಿದ್ದಾರೆ ಅವರು. ಹಾಗಾಗಿ ಶಾಲೆಗೆ ತಾಲೂಕ್ ಪಂಚಾಯತ್ ಬರೋದು, ಆದ್ರೂ ಕೂಡ ಇಲ್ಲ ಕೊಡ್ಲೇಬೇಕು ಅಂದ್ಬಿಟ್ಟು ಇಲ್ಲಿಗೆ ಸಾಧನ ಸ್ಥಳಗಳನ್ನ ಹೈಸ್ಕೂಲ್ ಇಲ್ಲಿ ಶಿಫ್ಟ್ ಮಾಡಿದ್ರು.
ಹಾಗಾಗಿ ಬಹುಶಃ ಈ ಶಾಲೆ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿದ್ರು ಮೇಡಮ್. ಇವಾಗ ಸಂತೋಷ ಆಯ್ತಾ ಮೇಡಮ್? ಸರ್ ಹೇಳಿದ್ದಾರೆ, ಅವ್ರು ಹೇಳಿದ ಮೇಲೆ ಅದು ಮುಗೀತು. ಯಾಕೆಂದ್ರೆ ಸರ್ ಕ್ಷೇತ್ರದಲ್ಲಿ ನಾನು ಮೊದಲು 3.5 ವರ್ಷ ಮತ್ತೆ ಈಗ ಬಂದು ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ನಮಗಂತೂ ಸಂಪೂರ್ಣ ಸಹಕಾರ ಸಿಗ್ತಾ ಇದೆ. ಖಂಡಿತವಾಗಿಯೂ ಈ ಶಾಲೆಗೆ ಏನೇನು ಸವಲತ್ತುಗಳು ಬರ್ತದೋ ಅದು ಖಂಡಿತ ದೊರಕ್ತದೆ. ಅದು ಆ ಜನಪ್ರತಿನಿಧಿಗಳಿಗೆ ಸೇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಊರಿನ ಸಮುದಾಯ ಮತ್ತು ಎಲ್ಲರೂ ಸೇರಿದಾಗ ಮಾತ್ರ ಶಾಲೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ. ಆಗ ಆ ದಿಕ್ಕಿನಲ್ಲಿ ಊರಿನವರು ಕೂಡ ಕೈ ಜೋಡಿಸ್ಲಿ, ಅವರು ತಮ್ಮ ಸಹಾಯ ಮಾಡಲಿ, ಮತ್ತೆ ಇದೆಲ್ಲ ಹಾಗೆ ಶಾಲೆ ಚೆನ್ನಾಗಿ ಬೆಳೀಲಿ ಅಂತ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮ್ಮ ಪ್ರೀತಿಯ ನಮ್ಮ ಊರಿನ ಹೆಮ್ಮೆ ಪ್ರತೀಕ್ಷಾ, ಅವಳಿ ಕೂಡ ಊರಿನ ಜನತೆಯ ಪರವಾಗಿ ನಾನು ಮೊದಲಾಗಿ ವಂದಿಸಿ ಸ್ವಾಗತಿಸಿಕೊಂಡು, ನಮ್ಮ ಶಾಲೆ ಅಂತ ಹೇಳಿದ್ರೆ ಐವನ್ ಸರ್ ಅವರು, BO ಅವರು ಎಲ್ಲರೂ ಹೇಳಿದ್ರು, ನಮ್ಮೂರ ಶಾಲೆ, ನಮ್ಮ ಹೆಮ್ಮೆಯ ಶಾಲೆ, ಈ ಜ್ಞಾನ ದೇಗುಲ, ವಿದ್ಯಾ ದೇಗುಲ ಹೇಗಿರ್ಬೇಕು, ಇದಕ್ಕೆ ನಾವು ಸಹಕರಿಸಿದ್ರೆ ಎಲ್ಲವೂ ರೀತಿಯ ಸಹಕಾರವನ್ನ ಕೊಟ್ಟ ಹಾಗೆ. ಈ ಊರಿನಲ್ಲಿ ನಾನು ಕಂಡಂತೆ, ನಾನು ಸದಸ್ಯರಾಗಿ ಬಂದ ಯಂಗ್ ಮೆನ್ಸ್ ಅಂತ ಒಂದು ಯುವಕರ ತಂಡ ಉಂಟು. ಬಹಳ ಅವರು, ನೀವು ನಂಬಲಿಕ್ಕಿಲ್ಲ, ಅವರು ದುಡಿದಂತಹ ದುಡ್ಡು, ಪಾಪ ಯಾರು ದೊಡ್ಡ ಕೆಲಸದವರು ಆ ಯಂಗ್ ಮೆನ್ಸ್ ಅಲ್ಲಿ ಇಲ್ಲ. ನಾನು ಕಂಡಾಗೆ ಅವರ ದುಡಿದದಿಲ್ಲ, ಇಲ್ಲಿಯ ಮಕ್ಕಳಿಗೆ ಪುಸ್ತಕವನ್ನ ಕೊಡ್ತಾರೆ. ಅವರನ್ನು ಕೂಡ ನಾನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತೇನೆ. ಅಂತಹ ಒಂದು ಈ ಶಾಲೆ, ಊರಿನ ಪರಿಸರ ಎಲ್ರಿಗೂ ಕೂಡ ಮನಸ್ಸಿದೆ. ಈ ಶಾಲೆ ಅಭಿವೃದ್ಧಿ ಆಗ್ಬೇಕು ಎನ್ನುವಂತಹ ನೆಲೆಯಲ್ಲಿ ದೇವರ ಆಶೀರ್ವಾದ, 62 ವರ್ಷಗಳ ಇತಿಹಾಸದಲ್ಲಿ ಈ ಶಾಲೆ ಇವತ್ತು ಬೆಳಕನ್ನ ಕಂಡಿದೆ ಅನ್ನೋದನ್ನ ಮಾಸ್ಟರ್ ಹೇಳಿದ್ರು. ನಿಮ್ಗೆ ಗೊತ್ತಿದೆ, ಇಲ್ಲಿಯ ಶಿಕ್ಷಕರ ತಂಡ 6 ಜನ ಶಿಕ್ಷಕರು. ಒಂದು ದಿನ ನನಗೆ ನೆನಪಾಗ್ತದೆ, ಇಲ್ಲಿ ಮರ ಇತ್ತು, ಆ ಮರವನ್ನ ಕಡಿದು ಈ ಶಾಲೆಗೆ ಆ ಮರವನ್ನ ಉಪಯೋಗಿಸಿದ್ರು ಸರ್. ಅದರ ಮೇಲೆ ಮಾಸ್ಟರ್ ಮೇಲೆ ಕೇಸ್ ಆಯ್ತು. ಊರಿನವರಿಗೆ ಗೊತ್ತಿರ್ಬೇಕು ಈ ವಿಷಯಗಳೆಲ್ಲ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಕೆಲಸಕ್ಕೆ ಯಾರು ಹೊರಡ್ತಾರೆ, ಯಾರು ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾರೆ, ಅವರಿಗೆ ಟೀಕೆ ಟಿಪ್ಪಣಿಗಳು ಜಾಸ್ತಿ ಇದೆ. ಇವತ್ತು ಏನೋ ಒಂದು ವಿಚಾರದಲ್ಲಿ, ಏನೋ ವಿಷಯದಲ್ಲಿ ಒಬ್ಬರ ಹೆಸರನ್ನ ಗಳಿಸ್ತಾರೆ, ಆದ್ರೆ ನಿಜವಾಗಿ ಒಬ್ಬ ಪ್ರಾಮಾಣಿಕತೆ, ದಕ್ಷತೆ, ಊರಿನ ಕೆಲಸ ಕಾರ್ಯವನ್ನ ಮಾಡಿಕೊಂಡು ಕೆಲಸ ಮಾಡುವಾಗ ಅಭಿವೃದ್ಧಿಯಲ್ಲಿ ನಮ್ಮ ಈಗ UT ಬಗ್ಗೆ ಮಾಸ್ಟರ್ ಹೇಳಿದ್ರು. ಈಗ ನಾನು ಹೇಳಿದ್ರೆ ನನ್ನ ಶಾಸಕರ ಬಗ್ಗೆ ನಾನು ಹೇಳಿದಾಗೆ ಆಗ್ತದೆ. ಆದ್ರೆ ಇವತ್ತು ಅವರಂತಹ ವ್ಯಕ್ತಿ, ಅವರು ಈ ಕ್ಷೇತ್ರದ ಶಾಸಕರಾಗಿ ಸರ್ವಾನು ರೀತಿಯ ಅಭಿವೃದ್ಧಿಯನ್ನ ಈ ಊರಿನಲ್ಲಿ ಮಾಡಿದ್ರು. ನಮ್ಮ ಎಲ್ಲ ಅಭಿವೃದ್ಧಿ ಮಾಡಿದ್ರು. ನಮ್ಗೆ ಡಿಗ್ರಿ ಕಾಲೇಜ್ ಇರ್ಲಿಲ್ಲ. ನಾನು ಇದನ್ನು ಎಲ್ಲೂ ಹೇಳ್ತೇನೆ, ನಮ್ಗೆ ಗೊತ್ತಿದೆ. ನಾನು PUC ಆಗಿ ಡಿಗ್ರಿ ಓದ್ಬೇಕಾದ್ರೆ ಮಂಗಳೂರಲ್ಲಿ ಹೋಗ್ಬೇಕಾಯ್ತು ನಮ್ಗೆ. ಆಗ ಈಗಿನ ನಮ್ಮ ಮಕ್ಕಳಿಗೆ, ನನ್ನ ಪಾಣಳದ ಮಕ್ಕಳು, ಇನ್ನೊಂದು ಮಕ್ಕಳು, ಎಲ್ಲ ಊರಿನ ಮಕ್ಕಳಿಗೆ ಇನ್ನು 1ನೇ LKG ಇಂದ ಡಿಗ್ರಿ ಓದ್ಬೇಕಾದ್ರೆ ನಮ್ಮ ಊರಿನಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನ ಮಾಡಿಕೊಟ್ಟವರು UTಖಾದರ್ ಅವರು ಅಂತೇಳಿ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮಕ್ಕಳು ಡ್ರಾಪ್ ಔಟ್ ಆಗಬಾರ್ದು. ನಾನು ಮೊನ್ನೆ ಹೇಳಿದೆ, ಒಂದು ನಮಗೂ ಅವರಿಗೊಂದು ಇದಿತ್ತು ಸರ್, ಮೊನ್ನೆ ಒಬ್ರು ಕರೆದಿದ್ರು, ನಮ್ಮ ಊರಿನ ಮಕ್ಕಳು PUC ಆಗಿ 10ನೇ ಆಗಿ ಡ್ರಾಪ್ ಔಟ್ ಆಗ್ತಾರೆ ಹೇಳಿದೆ. ನಿಜವಾಗಿ ರಾಜ್ಯದ ಎಲ್ಲೂ ಇರ್ಲಿಕ್ಕಿಲ್ಲ. ಇನ್ನು ನಮ್ಮಲ್ಲಿ ಎಲ್ಲಾ ಮಕ್ಕಳು ಡಿಗ್ರಿವರೆಗೆ ಓದ್ತಾರೆ. ಮುಡಿಪು ಕಾಲೇಜಲ್ಲಿ 2,500 ಮಕ್ಕಳು ಇವತ್ತು ಹೈಸ್ಕೂಲ್, ಡಿಗ್ರಿ, PUC ಅಲ್ಲಿ ಓದ್ತಾರೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಇದು ರಾಜ್ಯದಲ್ಲಿ ಇತಿಹಾಸ. UTಖಾದರ್ ಅವರ ಕ್ಷೇತ್ರದಲ್ಲಿ, ಕುರ್ನಾಡಲ್ಲಿ ಅಷ್ಟು ಮಕ್ಕಳು ಓದುವುದಿದ್ರೆ ಎಲ್ಲೂ ಅಷ್ಟು ಮಕ್ಕಳು ಸರ್ಕಾರಿ ಶಾಲೆಗೆ ಓದುವವರಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ನಮ್ಮ ಮಕ್ಕಳನ್ನ ಎಜುಕೇಶನ್ ಡ್ರಾಪ್ ಔಟ್ ಮಾಡಬಾರ್ದು. ಮಕ್ಕಳಿಗೆ ಓದ್ಲಿಕ್ಕೆ ಅವಕಾಶ ಇದೆ. ಪೋಷಕರು ಕೊಡುವ ಆಸ್ತಿ ಅಂತ ಹೇಳಿದ್ರೆ ಇನ್ನು ಶಿಕ್ಷಣ ಮಾತ್ರ. ಅದು ನಾವು ಒಂದು ಮಾನವೀಯ ಮೌಲ್ಯ. 2 ವಿಷಯ ನಾವು ನಮ್ಮ ಮಕ್ಕಳಿಗೆ ಕೊಡ್ಬೇಕು. ಒಂದು ಮಾನವೀಯ ಮೌಲ್ಯ, ನಮ್ಮ ಧರ್ಮವನ್ನ ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂತಹ ಮನೋಭಾವ ನಮ್ಮ ಮಕ್ಕಳಿಗೆ ಕೊಡ್ಬೇಕು. ಮಾನವೀಯ ಮೌಲ್ಯಗಳನ್ನ ಕೊಡ್ಬೇಕು, ಶಿಕ್ಷಣವನ್ನ ಕೊಡ್ಬೇಕು, ಬದುಕುವ ಶಿಕ್ಷಣ ಕೊಡ್ಬೇಕು. ನಿಮಗೆ ಗೊತ್ತಿದೆ, ನಿಮ್ಗೆ ಎಲ್ಲ ಬದುಕುವ ಶಿಕ್ಷಣವನ್ನ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಾರೆ. ಒಬ್ಬರ ಹತ್ರ ಮಾತಾಡೋದು, ಜೀವನವನ್ನ ಸಾಗಿಸೋದು ಎಲ್ಲವೂ ನಮ್ಮ ಹಿರಿಯವರು ನಮ್ಗೆ ಕೊಟ್ಟಿದ್ದಾರೆ. ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಪ್ರಥಮವಾಗಿ
ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಸದಸ್ಯ ಅಂತ ಮಮತಾ ಗಟ್ಟಿರವರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ನಮ್ಮ ಸಿದ್ದಂ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಈ ಗ್ರಾಮದ ಮಾಜಿ ಅಧ್ಯಕ್ಷರು ಮತ್ತು ಈ ಶಾಲೆ ಕಾರ್ಯವಹಿಸಿದಂಥ ನಮ್ಮ ಪ್ರಶಾಂತ್ ಕಾಜೂರವರನ್ನು, ಎಲ್ಲ ಇಬ್ಬರು ಕಿರಿಯರನ್ನು ಹಾಗೂ ಶಾಲೆ ಮುಖ್ಯ ಶಿಕ್ಷಕ ವರ್ಗದವರನ್ನು, ಶಾಲೆ ಸಮಿತಿ ಅಧ್ಯಕ್ಷ ಸದಸ್ಯರನ್ನು ವಿಶೇಷವಾಗಿ ಅಭಿನಂದಿಸಿ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವತ್ತು ತಾವೆಲ್ಲ ಇವತ್ತು ಸೇರಿಕೊಂಡು ಬಹುಶಃ ಇಲ್ಲಿ ಅತ್ಯುತ್ತಮವಾದ ಒಂದು 3 ಕಟ್ಟಡಗಳು ಯಾವುದು ಇವತ್ತು ಆ ಭೀತಿ ಅಂತರದಲ್ಲಿದ್ದ ಬಹುಶಃ ಇವತ್ತು ಅಲ್ಲಿ ಕಲಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಇದನ್ನೆಲ್ಲ ಸಮರ್ಪಕವಾಗಿ ಜಿಲ್ಲಾ ಪಂಚಾಯತ್ ಮಾತಾಡುವ ಮೂಲಕ ನಿಮ್ಮ ಪ್ರತಿನಿಧಿ ಇಲ್ಲಿಗೆ 3 ಕೊಠಡಿಗಳು ಸಿಕ್ಕುವಂತ ಅವಕಾಶ ಆಗಿದೆ. ಇದು ನಮ್ಮ ಸಂಪತ್ತಲ್ಲ, ಇದು ನಿಮ್ಮ ಸಂಪತ್ತು. ಬಹುಶಃ ಇದನ್ನು ಕೆಲಸ ಆಗುವಂತ ಸಂದರ್ಭದಲ್ಲಿ ಸಮರ್ಪಕವಾಗಿ ಅದನ್ನು ನೋಡಿಕೊಂಡು ಒಂದು ಅತ್ಯುತ್ತಮವಾದ ಮಾದರಿಯಾದ ನಿಮ್ಮ ಮಾಸ್ಟರ್ ಹೇಳಿದಾಗೆ ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಕಟ್ಟಡ ಇಲ್ಲಿ ಆಗಿದ್ರೆ ಅದು ಬಹುಶಃ ನಮ್ಮ ಪಾನೇರಿ ಶಾಲೆ ಆಗಬೇಕಾದ್ರೆ ಈ ಊರವರು, ನಮ್ಮ ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರು, ಮುಖ್ಯ ಶಿಕ್ಷಕ ಬಂದದವರು ವಿಶೇಷವಾದ ಕಾಳಜಿ ವಹಿಸುವ ಮೂಲಕ ಒಂದು ಮಾದರಿಯಾದ ಒಂದು ಶಾಲಾ ಕೊಠಡಿಯಲ್ಲಿ ಬರಲಿ ಅಂತೇಳಿ ನಾನು ವಿಶೇಷವಾಗಿ ನಾನು ಇವತ್ತು ದೇವರ ಬೇಡಲಿಕ್ಕೆ ನಾನು ಇವತ್ತು ಬೇಡಿಕೊಳ್ತಾ ಇದ್ದೇನೆ. ಇವತ್ತು ಬಹುಶಃ ಎಲ್ಲ ತಾವೆಲ್ಲ ಬಹಳ ಸಂಖ್ಯೆಯಿಂದ ಬಂದಿದ್ದೀರಾ. ಎಲ್ಲ ಹೆತ್ತನ್ನು ಅಭಿನಂದನೆ ಸಲ್ಲಿಸಿಕೊಂಡು ಭವಿಷ್ಯ ದಿನಗಳಲ್ಲಿ ಇಲ್ಲಿ ಕಲಿಯುವಂತ ಎಲ್ಲ ಮಕ್ಕಳು ಬಹುಶಃ ನಿಮ್ಮ ಮಕ್ಕಳು ಮಾತ್ರ ಅಲ್ಲ, ಅವ್ರು ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ರೂಪಿಸಿ ಹೋಗುವಂತ ವಿಚಾರ ಇವತ್ತು ಆಗ್ಬೇಕು. ಅವ್ರು ನಿಮ್ಮ ಸಂಪತ್ತು ಮಾತ್ರ ಆಗ್ಬೇಕು ಆಲೋಚನೆ ಮಾಡಬೇಡಿ. ನಿಮ್ಮ ಸಂಪತ್ತಿನೊಳಗೆ ಅವ್ರ ಸಮಾಜ ಮತ್ತು ದೇಶ ಸಂಪತ್ತಾಗಿ ರೂಪುಗೊಳ್ಳುವಂತ ವಿಚಾರ ಇವತ್ತು ಆಗಬೇಕು. ಅದಕ್ಕೆ ಪೂರಕವಾದ ಶಿಕ್ಷಣ ಇಲ್ಲಿ ಕೊಡ್ತಾ ಇದ್ದಾರೆ ಎಂಬ ವಿಶ್ವಾಸ ನನಗಿದೆ ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲರೂ ಬಹುಶಃ ಇವತ್ತು ತಂದೆ ತಾಯಂದರು ಒಂದು ದೃಢವಾದ ತೀರ್ಮಾನಕ್ಕೆ ಬರಬೇಕು. ಮುಂದಿನ 10-12 ವರ್ಷ ನಿಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಊಟಕ್ಕಿಲ್ಲದಿದ್ರು ಅಥವಾ ಡ್ರೆಸ್ ಹಾಕ್ಲಿಕ್ಕೆ ಇಲ್ಲದಿದ್ರು, ಬಂಗಾರ ತಗೊಳ್ಳಿಕ್ಕೆ ಇಲ್ಲದಿದ್ರು ಕೂಡ ನಿಮ್ಮ ಮಗ ಮತ್ತು ಮಗಳನ್ನು ಒಂದು ಹಂತಕ್ಕೆ ನಾನು ಕಲಿಸ್ತೇನೆ ಎಂಬ ದೃಢವಾದ ತೀರ್ಮಾನವನ್ನು ತಾವೆಲ್ಲರೂ ಕೂಡ ಮನೆಯವರು ವಹಿಸ್ಕೊಳ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ಆದ ಕಾರಣ ನಿಮ್ಮ ಕಷ್ಟವನ್ನೆಲ್ಲ ದೂರ ಮಾಡಬೇಕಿದ್ರೆ ಸರ್ಕಾರ ಬೇರೆ ಬೇರೆ ಜನ ಬೇರೆ ಬೇರೆ ಕೆಲಸ ಮಾಡ್ತಾರೆ. ಅದು ನಿಮ್ಮ ಎಲ್ಲಾ ಸಮಸ್ಯೆಗೆ ಹೋಗ್ಬೇಕಾ? ಎಲ್ಲಕ್ಕಿಂತ ಜಾಸ್ತಿ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಅವರಿಗೆ ಉತ್ತಮವಾದ ಒಂದು ಶಿಕ್ಷಣ ಕೊಡಿ. ನೀವು ಉತ್ತಮವಾದ ಶಿಕ್ಷಣ ಕೊಟ್ಟು ಅವರ ಕಾಲಲ್ಲಿ ನಿಂತಾಗ ಫಸ್ಟ್ ಅವ್ರ ಸುಖವನ್ನು ನೋಡುದಲ್ಲ, ನಿಮ್ಮ ತಂದೆ ತಾಯಂದ್ರ ಸುಖವನ್ನು ನೋಡಿ ನಿಮ್ಮನ್ನು ಬಹುಶಃ ನೆಮ್ಮದಿಯ ಜೀವನ ಕೊಡುವಂತ ವ್ಯವಸ್ಥೆ ಖಂಡಿತವಾಗಿ ಇವತ್ತು ಮಾಡ್ತಾರೆ. ಅದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಮಗ ಇರಲಿ ಮಗಳಿರಲಿ ಎಲ್ಲರಿಗೂ ಕಲಿಸಿ ಒಂದು ಹಂತಕ್ಕೆ ತಾವು ಇವತ್ತು ಮುಟ್ಟಿಸುವಂತ ವಿಚಾರ ಇವತ್ತು ಆಗ್ಬೇಕು. ನಾನು ಬಹುಶಃ ಇವತ್ತು ಬಂದು ಬಹಳಷ್ಟು ಜನಸಾಮಾನ್ಯರು ಭೇಟಿ ಮಾಡ್ಲಿಕ್ಕೆ ಬಂದಿದೆ, ಸ್ವಲ್ಪ ತಡವಾಯಿತು. 4-5-6 ಜನ ಸೀಟಿಗಾಗಿ ಬಂದು ಹುಡುಗಿಯವರು ಕಲೀಲಿಕ್ಕೆ ಬೇಕಾಗಿ ಎಲ್ಲರೂ ಕೂಡ ಎಷ್ಟೇ ಕಷ್ಟ ಇಲ್ಲದ್ರು ಕೂಡ ಇವತ್ತು ಕಲಿಯುವಂತ ಒಂದು ಪರಿಸ್ಥಿತಿ ಇವತ್ತು ಬಂದು ನಿಂತು ಅತ್ಯಂತ ಇವತ್ತು ಸಂತೋಷ ಆಗ್ತದೆ. ಅವ್ರ ಮನೆಯವರು ಕಷ್ಟದಲ್ಲಿದ್ದರು, ಆಗ ಅವರಿಗೆ ಮನೆ ಕಲಿಬೇಕೆಂಬ ಹುಮ್ಮಸ್ಸು, ತಾಯಿಗೆ ಕಲಿಸಬೇಕೆಂಬ ವಿಶೇಷವಾದ ಒಂದು ಆಸಕ್ತಿ ಅವ್ರನ್ನ ಎಲ್ಲ ಕಡೆ ಸಹಾಯ ತಕೊಂಡು ಹೋಗಿ ಅದು ಏನಾದ್ರು ಮಾಡಿ ಸೀಟಿಗೆ ಕಡಿಮೆ ಮಾಡಿಸಿ ಇವತ್ತು ಕಲಿಯುವಂತ ವಿಚಾರ ಇವತ್ತು ಆಗ್ತದೆ. ಉದಾಹರಣೆ ಬಹಳಷ್ಟು ಇವತ್ತು ಉದಾಹರಣೆಗೆ ನಮ್ಗೆ ಇವತ್ತು ಕೊಡ್ಬೋದು. ಆದ ಕಾರಣ ಮುಂದಿನ ದಿನ ನಿಮ್ಮ ಮಕ್ಕಳು ಉತ್ತಮ ಕಲಿಸಿದ್ರೆ ಎಲ್ಲಿ ಹೋಗಿ ಮುಟ್ತಾರೆ ಅಂತ ಹೇಳಿ ಕೂಡ ಸಾಧ್ಯ ಇಲ್ಲ. ಇವತ್ತು ನೋಡುವಾಗ ನೋಡಿ ನಮ್ಮ ದೇಶ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನೀವು ವಿದೇಶದಲ್ಲಿ ಹೋದ್ರೆ ಅಲ್ಲಿ ದೊಡ್ಡ ದೊಡ್ಡ ಸ್ಥಾನದ ನಮ್ಮ ಊರವರು ಮಕ್ಕಳು ಇವತ್ತು ನಮ್ಗೆ ಬಹಳ ಖುಷಿ ಆಗ್ತದೆ. ನಮ್ಮ ಊರವರು ಮೊನ್ನೆ ನಾನು ಇಲ್ಲಿಂದ ಬೆಂಗಳೂರು ಬರುವಾಗ ಎಲ್ಲಿ ಒಬ್ಬ ಯುವಕ ಸಿಕ್ಕಿದ, ನಮ್ಮ ಊರವನೇ ಯಾವುದೊಂದು ದೇಶದಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ಇವತ್ತು ಅವರಿದ್ದಾರೆ. ಆದ ಕಾರಣ ಎಲ್ಲಿಗೂ ಕೂಡ ಮುಟ್ಲಿಕ್ಕೆ ಒಂದು ಶಕ್ತಿ ನಿಮ್ಮ ಮಕ್ಕಳಿಗಿದೆ. ನೀವು ಕಷ್ಟಪಟ್ಟು ಬಹುಶಃ ಅವರಿಗೆ ವಿಶೇಷ ಶಿಕ್ಷಣ ಕೊಡುವಂತ ಕೆಲಸ ಮಾಡಿ. ತಾವೆಲ್ಲ ಬಹುಶಃ ಇವತ್ತು ತಾಯಿಂದ ಆಲೋಚನೆ ಮಾಡ್ಬೋದು, ನಾವೇನು ಕಲೀಲಿಲ್ಲ, ನಮ್ಮ ಮಕ್ಕಳಿಗೆ ನಾವು ಹೇಗೆ ಕಲಿಸುವಂತ ನಿಮ್ಮ ಚಿಂತೆ ಇದೆ. ನನ್ನ ತಾಯಿ ಕೂಡ ಜಾಸ್ತಿ ಕಲೀಲಿಲ್ಲ, ನನ್ನ ತಂದೆ ಅಡ್ವೊಕೇಟ್ ಆಗಿದ್ರು, ನನ್ನ ತಾಯಿ ಕೂಡ ಕಲ್ತದ್ದು 4ನೇ ಕ್ಲಾಸ್. ಅವ್ರಿಗೆ ಮನೆಗೆ ಟೀಚರ್ ಬಂದು ಅವಾಗ ಕಲಿಸ್ತಾ ಇದ್ದದ್ದು, ಅವರಿಗೆ ಸ್ಕೂಲಿಗೆ ಮನೆಗೆ ಬಂದು ಕಲಿಸಿದ್ದು. ಆದರೆ ನನಗೆ ಈಗಲೂ ನೆನಪಿದೆ, ನನ್ನ ತಾಯಿ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ನಾನು ಜೋರು ಮಾಡಿ ಓದು ಅಂತ ಜೋರು ಮಾಡ್ತಿದ್ರು. ಅದು ನಾನು ಓದಿ ಅಡ್ವೊಕೇಟ್ ಆಗ್ತೇನೆ, ನಾನು MLA ಆಗ್ತೇನೆ, ನಾನು ಮಂತ್ರಿ ಆಗ್ತೇನೆ ಅವ್ರಿಗೆ ಕನಸು ಕಾಣಲಿಲ್ಲ. ಅದು ಓದಿಗೆ ಒಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ಆ ಒಂದು ಪ್ರೋತ್ಸಾಹ ನಿಮ್ಮೆಲ್ಲ ಮನೆಯವರದು ಬಹುಶಃ ನಿಮ್ಮ ಮಕ್ಕಳಿಗೆ ಇವತ್ತು ಅತಿಯಾಗಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳ ಬ್ಯಾಗನ್ನು ನೀವು ಓಪನ್ ಮಾಡಿ ಸಂಜೆ ನೋಡದಿದ್ರೆ ಪಕ್ಕದ ಮನೆಯವರು ಯಾರು ಕೂಡ ಒಂದು ನೋಡೋದಿಲ್ಲ. ಮತ್ತೆ ಅವ್ರು ನಾನು ಅದೇ ಬ್ಯಾಗ್ ಅಂತ ಅವ್ರು ನೀವು ಓಪನ್ ಮಾಡಿದ್ರೆ ಅವ್ರು ಕೂಡ ಓಪನ್ ಮಾಡೋದಿಲ್ಲ. ಮತ್ತೆ ಅದೇ ಬ್ಯಾಗನ್ನು ಮಾಡೋದಿಲ್ಲ ಶಾಲೆಗೆ ತಂದು ಕನಿಷ್ಠ ಪ್ರೋತ್ಸಾಹ ಮಾಡಿಕೊಂಡು ಸಮಯ ಇಟ್ಟು ಅವ್ರಿಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿದ್ದಿದ್ರೆ ಇನ್ನೊಬ್ಬೊಂದು ಮೀಸಲಿ ಕೂಡ ಹೋಗುದಿಲ್ಲ. ಅದು ನಿಮ್ಮ ಮಕ್ಕಳಿಗಾಗಿ ನಾವು ಸಮಯ ಮೀಸಲಿಡುವಂತ ಕೆಲಸ ಇವತ್ತು ಮಾಡಿ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ನನ್ನ ಬೇರೆ ವ್ಯಕ್ತಿ ಕಡೆಗೆ ಹೋದಾಗ ಹೇಳ್ತೇನೆ,
ಈ ನಮ್ಮ ತಾಯಂದಿರು ನೆರೆಕರಲ್ಲಿ ಕೂತ್ಕೊಂಡು ಆ ಸಾರಿ ಹೇಗೆ ಉಂಟು, ಈ ಸಾರಿ ಹೇಗೆ ಉಂಟು, ಇಲ್ಲಿ ಬಂಗಾರ ಹೇಗೆ ಉಂಟು, ಇಲ್ಲಿ ಬಿರಿಯಾನಿ ಹೇಗೆ ಉಂಟು, ಇಲ್ಲಿ ಮದುವೆಗೆ ಗಂಟೆ ಗಟ್ಟಲೆ ಚರ್ಚೆ ನೆರೆಕರಲ್ಲಿ ಕೂತ್ಕೊಂಡು. ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಚರ್ಚೆ ಮಾಡ್ತೀರಿ? ನನ್ನ ಮಗ ಕಲಿಗೆ ಆಗಿದ್ದೇನೆ, ಕಲಿಗೆ ಹೀಗೆ ಇದ್ದಾನೆ, ಸ್ಪೋರ್ಟ್ಸಲ್ಲಿ ಆಗಿದ್ದಾನೆ, ಪ್ರತಿಭಾ ಕಾರಂಜಿಯಲ್ಲಿ ಹೀಗಿದ್ದಾನೆ. ನಾವು ಮಕ್ಕಳ ಬಗ್ಗೆ ಎಷ್ಟು ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ನಿಮ್ಮ ಮಕ್ಕಳ ಬಗ್ಗೆ ನೀವು ಚರ್ಚೆ ಮಾಡದಿದ್ದರೆ ಮತ್ತೆ ಇನ್ನೊಬ್ಬ ಹೇಗೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ? ನಿಮ್ಮ ಕನಸನ್ನು ನೆನಸು ಮಾಡಲಿಕ್ಕೆ ಹೇಗೆ ಇವತ್ತು ಸಾಧ್ಯವಾಗ್ತದೆ? ಆದ ಕಾರಣ ಮಕ್ಕಳ ಬಗ್ಗೆ ನೀವು ಖಂಡಿತವಾಗಿದ್ದುಕೊಂಡು ಅವರನ್ನು ಅತ್ಯಂತ ಸತ್ವವಾಗಿ ತಕೊಂಡು ಹೋಗೋ ದೊಡ್ಡವಾದ ಜವಾಬ್ದಾರಿ ಬಹುಶಃ ಹೆತ್ತವರ ಮೇಲಿದೆ. ಜನಪ್ರತಿನಿಧಿ ಸಹಕಾರ ನೀವು ಏನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಊರವರೆಲ್ಲ ಸೇರಿಕೊಂಡು ಹಂತವಾಗಿ ಇವತ್ತು ಮಾಡಿಕೊಡುವ ವಿಚಾರ ಇವತ್ತು ಆಗ್ತದಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಹೆತ್ತವರಿಗೆ ನಾವು ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ವಿದ್ಯಾರ್ಥಿ ಕೂಡ ನಿಮ್ಮ ಶುಭಾಶಯ ಸಲ್ಲಿಸಿ ನಿಮ್ಮ ಭವಿಷ್ಯ ರೂಪುಗೊಳ್ಳಬೇಕಾದ್ರೆ ಸಿಕ್ಕುವಂಥ ಶಿಕ್ಷಣವನ್ನು ಅತ್ಯುತ್ತಮ ಪಡೆದುಕೊಂಡು ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ವಿಚಾರ ಇವತ್ತು ಆಗ್ಬೇಕಂತೇಳಿ ಎಲ್ಲ ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಕೂಡ ನಾನು ಶುಭಾಶಯ ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಪನೇಲ ಊರು ಅತ್ಯಂತ ಅಭಿವೃದ್ಧಿ, ಅತ್ಯಂತ ಸಂತೋಷ, ಏಕತೆಯ ಒಂದು ಊರು. ಬಹುಶಃ ಫಸ್ಟ್ ಬಂದಾಗ ನಮ್ಮ ತಂದೆಯವರು ಅಂಕಬಗಾಜಿ ಅವರು ಬಹುಶಃ ಇಲ್ಲಿಗೆ ಫಸ್ಟ್ ನಾವು ಎಸಿ ಬಂದಿಲ್ಲ, ಅವಾಗ ಅವ್ರು ಬಂದು ಇದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಹೇಳಿದೆ. ಇವತ್ತು ಪಾಪ ಇಲ್ಲ ಖಂಡಿತವಾಗಿ ಅವ್ರು ಕೂಡ ಇವತ್ತು ಬರುವಂಥ ವಿಚಾರ ಆಗ್ತಿತ್ತು. ಮತ್ತೆ ನಮ್ಮ ಒಂದು ಅಹಮದ್ ಕುಂಜ ಕೂಡ ಅವರು ಕೂಡ ಜೊತೆಯಲ್ಲಿ ಬಹುಶಃ ಅವರು ಕೂಡ ಹಿರಿಯರಾಗಿರುವಂಥ ಒಂದು ಸಂದರ್ಭ. ಅತ್ಯಂತ ಎಲ್ಲ ಜಾತಿ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಹುಶಃ ಜೀವನ ಮಾಡಿದ ಪ್ರದೇಶ ಇವತ್ತು ಪಾನೇಲ ಪ್ರದೇಶ ಆಗಿದೆ. ಈ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಎಲ್ಲವೂ ಕೂಡ ಈಗಾಗಲೇ ಬಹುಶಃ ಅತ್ಯಂತ ಅಭಿವೃದ್ಧಿ ಕೆಲಸ ನಾವು ಇವತ್ತು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಕೂಡ ಅತ್ಯಂತ ಅಭಿವೃದ್ಧಿ ಆಗುವಂಥ ಸಂದರ್ಭ. ಯಾಕೆ ಈಗಾಗಲೇ ಅಲ್ಲಿಂದ ರಸ್ತೆ ಮಾಡಿ ಈ ರಸ್ತೆ ನೇರವಾಗಿ ನಾನೀಗ ಪಾವೂರಿಗೆ ಮುಟ್ಟಿಸಿದ್ದೇನೆ. ಪಾವೂರಿಂದ ಈಗ ಬಂಡರ ಮನೆ ಬಯಲಾಗಿ ಸೀದಾ ಹೋಗಿ ಹರೇಕಲ್ಗೆ ಮೂಡ್ತದೆ. ಹರೇಕಲದಲ್ಲಿ ಈಗಲೇ 200 ಕೋಟಿ ರೂಪಾಯಿ ಬ್ರಿಡ್ಜ್ ಪ್ರಾರಂಭವಾಗಿ ನೇರವಾಗಿ ಅಡ್ಡಿಯಾರಿಗೆ ಸಂಪರ್ಕ ಆಗ್ತದೆ. ಬರುವ ವರ್ಷ ಖಂಡಿತವಾಗಿ ಅದು ಉದ್ಘಾಟನೆ, ಆ ಬ್ರಿಡ್ಜ್ ಮತ್ತು ನಮ್ಮ ಡ್ಯಾಮ್ ಉದ್ಘಾಟನೆ ಆಗ್ತದೆ. ಹಾಗೆ ಅಭಿವೃದ್ಧಿಯ ಬಹುಶಃ ಅತ್ಯಂತ ಅಭಿವೃದ್ಧಿ ಪ್ರದೇಶವಾಗಿರುತ್ತೆ ನಿರ್ಮಾಣ ಇವತ್ತು ಆಗುವಂಥದ್ದು. ಈ ರಸ್ತೆ ಕೂಡ ಬಹುಶಃ ಬಸ್ ಮಾಡ್ಬೇಕಂದ್ರೆ, ಯಾಕೆ ಫಸ್ಟ್ ನಾವು ರಸ್ತೆಯನ್ನು ಮಾಡಿದ್ದೆವು, ಜಗನ್ನ ಬಸ್ಸನ್ನು ಕೂಡ ಹಾಕಿದ್ರು. ಅಲ್ಲಿ ಆ ಟರ್ನಿಂಗ್ ನಲ್ಲಿ ಬಸ್ ಹಾಕಿದ್ರೆ ಬಸ್ ಪಲ್ಟಿ ಆಯಿತು ಇದಕ್ಕೆ. ಯಾಕೆಂದ್ರೆ ರಸ್ತೆ ನಮಗೆ ಟರ್ನಿಂಗ್ ಆಗ್ತಾ ಇಲ್ಲ. ಅದಕ್ಕಾಗಿ ಮತ್ತೆ 1.5 ಕೋಟಿ ಖರ್ಚು ಮಾಡಿ ಇಡೀ ರಸ್ತೆ ಚಿತ್ರ ಬದಲಾವಣೆ ಮಾಡಿ ಆ ರಸ್ತೆ ಇವರು ಹಿಂದಿನ ಜಾಗವನ್ನು ಇವರೆಲ್ಲ ಸೇರಿ ಜಾಗ ಕೊಟ್ಟಿದ್ದಾರೆ, ನಾವು ಮೆಚ್ಚಬೇಕು. ಆ ಹಿಂದಿನ ರಸ್ತೆಯನ್ನು ಸಂಪೂರ್ಣವಾಗಿ ಇವತ್ತು ನಿರ್ಮಾಣ ಮಾಡಿ ಇವತ್ತು ನಾವು ಬಸ್ ಹಾಕುವಂತ ಎಲ್ಲ ಮೂಲಭೂತ ವ್ಯವಸ್ಥೆ ಇವತ್ತು ಇದೆ. ನಾನು ಕೂಡ ಅವತ್ತು ಮಾತಾಡಿದ್ದೆ, ಅವಾಗ ನಮಗೂ ಲಾಂಗ್ ಚೇಸ್ ಆಗೋದಿಲ್ಲ. ಇವು KSRTC ಇಳಿದೆಲ್ಲ ಕೂಡ ಲಾಂಗ್ ಚೇಸ್, ಶಾರ್ಟ್ ಚೇಸ್ ಬಹಳಷ್ಟು ಕಮ್ಮಿ. ಶಾರ್ಟ್ ಚೇಸ್ ಬಸ್ ಅನ್ನು ನಾವಿಲ್ಲಿ ಆಗ್ಬೇಕಂತ ತೀರ್ಮಾನ ಮಾಡಿದಾಗ ಕೊಪ್ಪದ ಒಂದು ಕೋಆಪರೇಟಿವ್ ಸೊಸೈಟಿನವರು 110 ಬಸ್ ಮಾಡಿದ್ರು. ಅವರೇನ ಇವರು ಸರ್ಕಾರ ಮೇಲೆ ಎಲ್ಲೂ ಕೂಡ ನಿಲ್ಲಿಸಿದ್ರು. ಸರ್ಕಾರ ಏನ್ ಮಾಡಿದ್ರು, ಅವರ ಟ್ಯಾಕ್ಸ್ ಕೈ ಬಿಡ್ಬೇಕಂತ ಬೇಡಿಕೆ ಕೊಟ್ಟರು, ಇವರು ಒಪ್ಪಲಿಲ್ಲ. ಅದಕ್ಕೆ ಬಸ್ಸನ್ನ ಸೊಸೈಟಿಯವರು 110 ಬಸ್ಸನ್ನು ನಿಲ್ಲಿಸಿಬಿಟ್ರು. ಅಲ್ಲಿ ಕೂಡ ಏನು ಶಾರ್ಟ್ ವೀಲ್ ಆಗಬೇಕು ಹೊರತು ಲಾಂಗ್ ವೀಲ್. ಇಲ್ಲಿ ಎಲ್ಲ ಎಷ್ಟೆಲ್ಲ ಶಾರ್ಟ್ ವೀಲ್ ಬಸ್ ಇತ್ತು ಎಲ್ಲ ಕೂಡ ಅಲ್ಲಿ ಕಲಿಸಿ ಬಹುಶಃ ನಾವು ಹೊಸತಾಗಿ ನಾವು ಕಾಯ್ತಾ ಇದ್ವಿ. ಇಲ್ಲ ಅಲ್ಲ ಲಾಂಗ್. ಆದ ಕಾರಣ ಖಂಡಿತವಾಗಿ ಬಹುಶಃ ಈಗ ಸರ್ಕಾರ ಬದಲಾದರೂ ಕೂಡ ನನ್ನೆಲ್ಲ ಪ್ರಯತ್ನ ಖಂಡಿತವಾಗಿ ನಾನು ಮಾಡ್ತೇನೆ. ನಮ್ಮ ಸರ್ಕಾರ ಇದ್ರೆ ನಾನು ಖಂಡಿತವಾಗಿ ಅದನ್ನು ಏನಾದರೂ ರೀತಿಯಿಂದ ಎಲ್ಲಿಯನ್ನು ಒಂದು ತರಿಸಿದ್ರು ಕೂಡ ಇಲ್ಲಿಗೆ ಹಾಕುವಂಥ ವ್ಯವಸ್ಥೆ ನಾವು ಮಾಡ್ತಿದ್ದೆವು. ಸರ್ಕಾರ ಇಲ್ಲದ ಕಾರಣ ಸ್ವಲ್ಪ ಇವತ್ತು ಕಷ್ಟವಾಗಿದೆ. ಬಹುಶಃ ನಾನು ಎಲ್ಲ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ನಾನು ಜಗನ್ನಾಥನ ಮೊನ್ನೆ ಕೂಡ ಹೇಳಿದ್ದೇನೆ, ಈಗ ಬಸ್ ದನಿಯಾಗಿದ್ದರೆ ಬಸ್ಸಲ್ಲಿ ಖಾಲಿ ಉಂಟು, ಒಂದು ಪರ್ಮಿಟ್ ಮಾಡಿ ಒಂದು ಬಸ್ಸನ್ನು ಚಾಲನೆ ಮಾಡಿದರೆ ಬಹುಶಃ ಇವತ್ತು ನಮಗೆಲ್ಲರಿಗೂ ಕೂಡ ಅತ್ಯುತ್ತಮ ಪ್ರಯೋಜನ ಆಗ್ತದೆ. ಜಗನ್ನ ಬಹುಶಃ ಊರವರು ಎನಿಸಿಕೊಂಡು ಅವ್ರು ಮನಸ್ಸು ಮಾಡಿದ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಂತ ಇಲ್ಲೇ ಇಂಗ್ಲಿಷ್ ಮೀಡಿಯಂ ಬಳಿ ಕೇಳಿದ್ದೀರಿ. ಬಹುಶಃ ಈ ವರ್ಷ ಲೇಟ್ ಆಯಿತು, ಮುಂದಿನ ವರ್ಷ ಆ ಒಂದು ಸರ್ಕಾರದ ಬರುವಂಥ ಏನಿದೆ ಈ ಸಲ ಒಂದು ಬಾಲೆಪುಣಿ ಮತ್ತೊಂದು ಮಂಗಳೂರು ಕೊಟ್ಟಿದ್ದೇವೆ. ಮುಂದಿನ ವರ್ಷ ನಾನು ಉಸ್ತುವಾರಿದ್ದಾಗ ನನ್ನ ಕ್ಷೇತ್ರ ಹೈಯೆಸ್ಟ್ ತಂದಿದೆ, 5 ಎಲ್ಲರಿಗೂ 3 ಇತ್ತು. ಕುಮಾರಸ್ವಾಮಿ ಕೇಳಿದಾಗ ಮತ್ತೆ 2 ಎಕ್ಸ್ಟ್ರಾ ಕೊಟ್ಟರು. ಈ ಸಲ ಮುಂದಿನ ಸಲ ಬರುವಾಗ ಪ್ರಥಮ ಆದ್ಯತೆ ಮೇಲೆ ಬಂಟ್ವಾಳ ತಾಲೂಕಿನಲ್ಲಿ ಅದು ಪಾನೇಲ್ ಅಂತ ಈಗಾಗಲೇ ನಾನು ಹೇಳಿದ್ದೇನೆ.